ನಮಸ್ಕಾರ. ರಡ್ಡು ಸಾವಿರದ ಇರುತ್ತಂಚದ ವೀರರಾಣಿ ಹಬ್ಬಕ್ಕ ಉತ್ಸವದ ಬರೀ ಪೊರ್ಲುದ ಒಂಜಿ ಕಾರ್ಯಕ್ರಮ ಯಕ್ಷಹಾಸ್ಯ ಮುಗೀತದ ಇತ್ತೆ ಮಹಿಳೆಯರನ್ನ ಪೊಂಜೋಲ್ನ ಬಹುಭಾಷಾ ಕವಿ ಕಾವ್ಯ ಗಾಯನ ಕಾರ್ಯಕ್ರಮವನ್ನು ಶುರು ಮಾಡ್ತದಿಲ್ಲ ಬಂದುಲೆ ನಮ್ಮ ದಕ್ಷಿಣ ಕನ್ನಡ ತುಳು ಬ್ಯಾರಿ ಮಲಯಾಳಿ ನನಾತ್ ಭಾಷೆಯಲ್ಲ ಸಂಗಮ ಅಂಚಾದು ಪುನಗ ಮಾತ ಭಾಷೆಯಲ್ಲ ಒಟ್ಟು ಸೇರಾದ ಒಂಜಿ ಕವಿಗೋಷ್ಠಿ ಐತ ಜೊತೆ ಆ ಕವನೊಲೆನ ಪದತ್ತ ರೂಪಡು ಪಂಪುನಂಚಿತನ ಕಾರ್ಯಕ್ರಮನೇ ಕವಿ ಕಾವ್ಯ ಗಾಯನ. ಬಂದುಲೆ ಇನ್ನಿತ ಕವಿಗೋಷ್ಠಿದ ಗುರ್ಕರ್ಮೆನು ವಹಿಸಿನಾರು ಶ್ರೀಮತಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ. ನನದ ಕವಯಿತ್ರಿಯರು ಶ್ರೀಮತಿ ವಾಣಿ ಲೋಕಯ್ಯ, ಮರಿಯಂ ಮೆಹಕ್, ಅಂಜನೆ ಚೇತನಾ ನಾಯಕ್, ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ. ಈ ಕವನೊಲಿನ ಪದತ್ತ ಹೊರಟು ನಿಖಿಲ್ನ ದುಂಬುದೀಪುನಾರ್ ವಿದುಷಿ ಲಾವಣ್ಯ ಸುಧಾಕರ್. ಬಂದುಲೆ ಈ ಮಲ್ಲ ಬಿನ್ನ ನಕ್ಲೇನೆ ಎಂಕ್ಲು ಅರ್ತಿಡು ಮಿತ್ತಗೆ ಎತ್ಕೊಂಡುಲ್ಲ ನಮ್ಮ ಗುರ್ಕಾರ್ ಮೇದಾರ್ನ ಪೊಲಬು ಪನ್ಪುಂದಾಂಡ ಭಾರಿ ತುಳುಟು ಎಚ್ಚ ಬೆನ್ನಿ ಬೆಂದನಾರು ಈ ಕೃಷಿ ಮಲ್ತದು ಕವನ ಸುರೂತ ಪನಿ ರಡ್ಡು ಪನಿ ಪನಿಮುತ್ತು ಮಾಲೆ ಇಂಚ ಕವನ ಸಂಕಲನ ಕಾದಂಬರಿ ಈ ಮಾತ ಮರ್ಗಿಲ್ದೆ ಬೆಂದನಾರು. ನನದ ನಮ್ಮ ಕವಯಿತ್ರಿಯರು ಚೇತನಾ ನಾಯಕ್ ಪತ್ರಿಕೋದ್ಯಮ ಇಂಚೆನೆ ಸಮೂಹ ಸಂವಹನ ವಿಷಯಡು ಸ್ನಾತಕೋತ್ತರ ಪದವಿಧರೆ. ಅತಿಥಿ ಉಪನ್ಯಾಸಕಿಯಾದ ಬೆನ್ನೊಂದಿಪ್ಪುನಾರ್ ಆಕಾಶವಾಣಿಡ್ಲ ಬೆನ್ನೊಂದಿಪ್ಪುನಾರ್ ಮಾತ ಕವಿಕುಲ್ ನಕ್ಲಿನ ಯಾನ ಮಿತ್ತ ಬಾಮಗು ಲೆತ್ತೊಂದುಲ್ಲೆ ಬೊಕ್ಕುರ. ನನ್ನದ ಕವಯಿತ್ರಿಯರು ಶ್ರೀಮತಿ ವಾಣಿ ಲೋಕಯ್ಯ, ಮರಿಯಂ ಮೆಹಕ್, ಚೇತನಾ ನಾಯಕ್, ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ. ಕಾವ್ಯ ಗಾಯನ ಮಲ್ಪುನಾರ ವಿದುಷಿ ಲಾವಣ್ಯ ಸುಧಾಕರ್ ಬೊಕ್ಕ ಅಕ್ಲ ತಂಡದ ಕೊಲ್ದಾಯ ಮಲ್ತದು ಮಿತ್ತ ಬಾಮಗು ಬರ್ಡು ಪಂದು ಬಿನ್ನಾಯ ಮಲ್ತಂದುಲ್ಲೆ ಟು ಎದ್ಕೊನುಡು ಬಂದು ಯಾನ ಸುಷ್ಮಾ ಜನಾರ್ದನ್ ಮೇಲ್ಡ ಕೇನೊಂದುಲ್ಲೆ. ವೀರರಾಣಿ ಹಬ್ಬಕೋತ್ಸವ ಸಮಿತಿ ಉಳ್ಳಾಳ ರಿಜಿಶ್ ಇವತ್ತಿನ ಈ ಕವಿಕಾವ್ಯ ಗಾಯನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ತುಳು ಕವಯತ್ರಿಯಾದಂಥ ಶ್ರೀಮತಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಬ್ಬಕೋತ್ಸವ ಸಮಿತಿಯ ಸರ್ವ ಸದಸ್ಯರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕನ್ನಡ ಕವಯತ್ರಿಯಾದಂಥ ಶ್ರೀಮತಿ ವಾಣಿ ಲೋಕಯ್ಯ ಇವರನ್ನು ಕೂಡ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಹಬ್ಬಕೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬ್ಯಾರಿ ಕವಯತ್ರಿಯಾದಂಥ ಶ್ರೀಮತಿ ಕುಮಾರಿ ಮರಿಯಂ ಮೆಹಕ್ ಇವರನ್ನು ಕೂಡ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಹಬ್ಬಕೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊಂಕಣಿ ಕವಯತ್ರಿಯಾದಂಥ ಚೇತನಾ ನಾಯಕ್ ಇವರನ್ನು ಕೂಡ ಹಬ್ಬಕೋತ್ಸವ ಸಮಿತಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಾದೇಶಿಕ ಮಲಯಾಳಂ ಕವಯತ್ರಿಯಾದಂಥ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರನ್ನು ಕೂಡ ಹಬ್ಬಕೋತ್ಸವ ಸಮಿತಿಯ ಪರವಾಗಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಕಾವ್ಯ ಗಾಯನ ವಿದುಷಿ ಲಾವಣ್ಯ ಸುಧಾಕರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾಗತ. ಬಂದರೆ ನಮ್ಮ ಸಮಯನು ಹೊಂದಿಸವನ ಸುರುಕಾದ ಕವನನು ನಮ್ಮ ದುಂಬು ದೀಪುನಾರು ಶ್ರೀಮತಿ ವಾಣಿ ಲೋಕಯ್ಯ ಮಿರ್ನ ಪೊಲಬು ಇಂಚೊಂಡು ಕೋಟಿಕಾರ್ ಸಹಕಾರಿ ಸಂಸ್ಥೆದ ಶಾಖಾ ವ್ಯವಸ್ಥಾಪಕಿ ಸಾಹಿತ್ಯ ಕ್ಷೇತ್ರಡು ಮೋಕೆ ಅಂಚನೆ ಕವನ ಕಥೆ ಲೇಖನ ಬರೆಪುನವು ಅವತ್ತಂದೆ ಭಾರಿ ಪ್ರಶಸ್ತಿಯನ್ನು ಪಡೆತನಂಚಿತನ ಪುಗಾರ್ತೆ ಮೇರ್ನ ಆಯ್ತ ಒಟ್ಟೊಟ್ಟಿಗೆ ಸಾಮಾಜಿಕ ಕ್ಷೇತ್ರಡ್ಲ ತನ್ನನ್ನು ತೊಡಗಿಸೈನಂಚಿತನ ಶ್ರೀಮತಿ ವಾಣಿ ಲೋಕಯ್ಯ ನಿತೆ ನಮ್ಮ ದುಂಬು. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಸಾರ್ಥಕತೆ. ಅರಳಿದ ಹೂ ಬಾಡುವ ಮುನ್ನ ಗುಡಿಯ ದೇವರಿಗೆ ಹಾರವಾದರೆ ಚೆನ್ನ.
ಅರಳಿದ ಹೂವು ಬಾಡುವ ಮುನ್ನ ಗುಡಿಯ ದೇವರಿಗೆ ಹಾರವಾದರೆ ಚೆನ್ನ. ಓಡುವ ನದಿ ಕವಲೊಡೆಯುವ ಮುನ್ನ ಸಾಗರದೊಡಲ ಸೇರಲು ಬಲು ಚೆನ್ನ. ಒಲಿದ ಮನಗಳು ಬೇರೆಯಾಗದೆ ಜೊತೆಯಲ್ಲಿರಲು ಬಾಳೆಲ್ಲ ಚೆನ್ನ. ನಲಿವ ಸಮಯ ಮುನಿಸು ತೋರದೆ ಗೆಲುವಿನಿಂದಿರಲು ಸಂಸಾರ ಸದಾ ಚಿನ್ನ. ಕಲಿತ ಹೆಣ್ಣು ಸಮಾಜದ ಕಣ್ಣೆಂದು ಅರಿವು ಮೂಡಲು ಮನುಕುಲ ಚೆನ್ನ. ಪರರ ಹಂಗಿಸುವ ವಚನವದೇಕೆ ನುಡಿದಂತೆ ನಡೆದರೆ ಬದುಕೇ ಚೆನ್ನ. ಮನುಜ ದೇಹ ಮಸಣ ಸೇರುವ ಮುನ್ನ ಪರಹಿತವಾದರೆ ಬಲು ಚೆನ್ನ. ಹತ್ತಾರು ಜೀವಗಳು ಹರುಷದಿ ನಲಿವ ಗುಡಿಸಲು ಕೂಡ ಮಹಲಂತೆ ಚೆನ್ನ. ಸೌಹಾರ್ದತೆಯ ಬೀಜ ಬಿತ್ತುತ್ತ ನಿತ್ಯ ಹಸಿವು ನೀಗುವುದು ಅದೇನು ಚೆನ್ನ. ಹಗಲಿರುಳು ದುಡಿಯುವ ಅನ್ನದಾತನ ಸಾರ್ಥಕತೆಯ ಬದುಕು ಮಾತೆಗೆ ಬಲು ಚೆನ್ನ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಾದಿವು ಪನ್ಪುನೇನು ನಮ್ಮ ವಾಣಿ ಲೋಕಯ್ಯ ಅನ್ನ ಕವಿತೆಡು ತೋಚ್ಪೈರು ಬಂದುಲೆ ನೇನು ಪದತ್ತ ಒರುಟ್ಟು ಪನ್ಪುನಂಚಿತನ ಪೊರ್ತು ನಮ್ಮ ಕಾವ್ಯಗಾವಯನ ಮನ್ಪುನಂಚಿತನಾರು ವಿದುಷೆ ಲಾವಣ್ಯ ಸುಧಾಕರ್ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಪಂಥೊಲಿಡೆ ಇನಾಮು ಪಡೆಯಿನಾರು. ಸುಗಮ ಸಂಗೀತಡು ಮಲ್ಲ ಪುದರ್ ಮೇರ್ನ ಸುಗಮ ಸಂಗೀತ ಕ್ಷೇತ್ರಡು ಮೇರು ಪ್ರತಿಭೆ ದಿವಂಗತ ಸಿ ಅಶ್ವಥ್ ಮೇರೆಡ್ದು ಪುರಸ್ಕೃತ ಆಯ್ನಾರು. ಆಳ್ವಾಸ್ ನುಡಿಸಿರಿ ಕರಾವಳಿ ಉತ್ಸವ ನೆಟ್ಟು ಮಾತ ಕಾರ್ಯಕ್ರಮ ಕೊರದು ಪುದರ್ ಪಡೆಯಿನಾರು. ತುಳು ಕನ್ನಡ ನೃತ್ಯ ರೂಪಕೊಲಿಗು ರಾಗ ಸಂಯೋಜನೆ ಮಲ್ತನಾರು. ಗಾನ ಸರಸ್ವತಿ ಸಂಗೀತ ವಿದ್ಯಾಲಯ ಸಂಸ್ಥೆ ಸ್ಥಾಪಿಸಾದ 100 ಹೆಚ್ಚ ಜೋಕ್ಲೆಗೆ ಕ್ಲಾಸ್ ಕೊರೊಂದಿತ್ಪನಾರು. ಇತ್ತೆ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಕಿನ್ಯ ಮೂಲು ಸಂಗೀತ ಶಿಕ್ಷಕಿಯಾದ ಬೆನೊಂದುಲ್ಲೇರು. ಆರ್ಬುಕ್ಕಾರ್ನ ತಂಡದ ಕುಲು ಇನ್ನಿತಾಯಿ ಗಾಯನ ಕಾರ್ಯಕ್ರಮ ನಡಪಡಾದುಕೊಳ್ಳುತ್ತಲೇರು. ಹಿನ್ನೆಲೆಡು ಸಂಗೀತ ಸಹಕಾರ ಕೀಬೋರ್ಡು ನಮ್ಮ ಪುಗಾರ್ತಿದ ಕುಡ್ಲದ ಮಲ್ಲ ಪ್ರತಿಭೆ ಸತೀಶ್ ಸುರತ್ಕಲ್ ಸಹಕಾರ ಮಲ್ತೊಂದುಲ್ಲೇರು. ತಬ್ಲಾ ದೀಪಕ್ ರಾಜ್ ಉಳಾಲ್, ಅಂಚನೆ ರಿದಮ್ ಪೆಡ್ ಗೋಪಾಲಕೃಷ್ಣ ಭಟ್ ಇಂದತ್ತೆ ವಾಣಿ ಲೋಕಯ್ಯ ಮೇರ್ನ ಕವನ ವಿದುಷಿ ಲಾವಣ್ಯ ಸುಧಾಕರ್ ಮೇರ್ನ ಸರುಟು ನಮ್ಮ ತುಂಬು ಮುರಿದು ಬರುന്നുണ്ട്. ಅರಳಿದ ಹೂವು
ವಿದುಷಿ ಲಾವಣ್ಯ ಸುಧಾಕರ್ ಶ್ರೀಮತಿ ವಾಣಿ ಲೋಕಯ್ಯ ಮೆರ್ನ ಕವನನು ಪಂಡರು ಅರೆಗೆ ಸೊಲ್ಮೆಲೆನ ಪಂಡದು ಬಂದುಲೆ ಉಳ್ಳಾಲದ ಮಣ್ಣಡು ಕುಡುಂಜಿ ಕವನ ಕ್ಷೇತ್ರಡು ಸಾಹಿತ್ಯ ಕ್ಷೇತ್ರಡು ಎಲ್ಲಿಯ ಹಬ್ಬಕ್ಕ ಪುಟ್ಟೊಂದಿಲ್ಲ ಪನ್ಪನಕ್ಕೆ ಸಾಕ್ಷಾತ್ ಇನ್ನೇ ನಮ್ಮ ವೇದಿಕೆ ಇಡ್ತು ಒಂದಿಲ್ಲ ಒಂಜಿ 10ನೇ ಕ್ಲಾಸ್ದ ಪೊಣ್ಣು ಮರಿಯಂ ಮೆಹಕ್ ಆರುಲ್ಲೆರು ನನ್ನ ದುಮ್ಮದ ಕವಯತ್ರಿ ಉಳ್ಳಾಲದ ಮಣ್ಣಡು ಬಹುಶಃ ಇಂಚಿನ ನನ್ನಲಾತ್ ಪ್ರತಿಭೆಲು ಪುಟ್ಟೊಂದುಲ್ಲ ಪನ್ಪನ ಪಾತೆರನು ಪಣಂದು ಅರ್ನ ಎಲ್ಲಿಯ ಪೊಲಬುನು ಇಂಚಾದಿ ಒಂದುಲ್ಲೆ ಪ್ರಬಂಧ ಸ್ಪರ್ಧೆಡು ಬಹುಮಾನ ಬ್ಯಾರಿ ಅಕಾಡೆಮಿ ನಡುಪುಡ ನಂಚಿತ್ರ ಕವನ ಸ್ಪರ್ಧೆಡು ಬಹುಮಾನ 10ನೇ ಕ್ಲಾಸ್ ಓದೊಂದುಲ್ಲೆರೆ BM ಶಾಲೆಡು ಅಖಿಲ ಭಾರತ ಬ್ಯಾರಿ ಪರಿಷತ್ ಕವನ ಸ್ಪರ್ಧೆಡು ಪ್ರಥಮ ಬಹುಮಾನ ಇತೆ ಅರ್ನ ಇನಿತ ಕವನ ದಾದ ಪನ್ಪುನೇನು ಅರ್ನ ಬಾಡಿ ಆ ಕವನನು ಓದ್ರೆ ಪನ್ನೊಂದುಲ್ಲೇನು ಬ್ಯಾರಿ ಭಾಷೆಡೆ ಈ ಕವನುಂಡು ಇತೆ ನಮ್ಮ ತುಂಬು ಮರಿಯಂ ಮೆಹಕ್. ನಮಸ್ತೆ ಎಲ್ಲರಿಗೂ. ನನ್ನ ಕವನದ ಶೀರ್ಷಿಕೆ ವರ್ಮಪಾಡು. ನನ್ನ ಪೇರು ಮರಿಯಮ್ಮ ಮೆಹಕ್. ಎಂದೋರು ವರ್ಮಪಾಡು ಎಂಡು ಹಿಂದೂ ಮುಸ್ಲಿಂ ಒನ್ನಾಯಾರು ಸೋಪಾಟ್ಯಾರು ಪೋರ್ಚುಗೀಸರು ದಂಡೂರು. ಎಂದೋರು ವರ್ಮಪಾಡು ಅಂಡು ಹಿಂದೂ ಮುಸ್ಲಿಂ ಒನ್ನಾಯಾರು ಸೋಪಾಟ್ಯಾರು ಪೋರ್ಚುಗೀಸರು ದಂಡೂರು. ಅದೇ ಪೋಲೆ ಅವನು ಇಂಡು ನಂಕು ಬೇಂಡ ಕೋಮವಾದ ಬುಡರು ಜಾತಿ ಭೇದ. ಅದೇ ಪೋಲೆ ಅವನು ಇಂಡು ನಂಕು ಬೇಂಡ ಕೋಮವಾದ ಬುಡರು ಜಾತಿ ಭೇದ. ಹಬ್ಬಕ್ಕ ರಾಣಿ ನಂಕು ಆದರ್ಶ ಅದೇ ಪೊಲ ಬರಟು ನಂಗಲೋ ಆಡಳಿತ ವರ್ಮಪ್ಪಾಡು ಒಲಿಯಟ್ಟು ಸುಖ ಶಾಂತಿ ಬೆಲಿಯಟ್ಟು. ಹಬ್ಬಕ್ಕ ರಾಣಿ ನಂಕು ಆದರ್ಶ ಅದೇ ಪೊಲ ಬರಟು ನಂಗಲೋ ಆಡಳಿತ ವರ್ಮಪ್ಪಾಡು ಒಲಿಯಟ್ಟು ಸುಖ ಶಾಂತಿ ಬೆಲಿಯಟ್ಟು. ಎಲ್ಲ ಧರ್ಮತ್ತು ರಾಯ ಉಲ್ಲಾಲ ನಂಡು ರಾಯ ಸ್ವರ್ಗತ್ತಿಗೆ ಸಮಾನ. ನಂಗ ಎಲ್ಲರೂ ಒಟ್ಟಿಗೆ ಮಿಂಜುವ ಅದೇ ಹಬ್ಬಕ್ಕಗೆ ಕೊಟ್ಕುರೋ ಬೆಲ್ಯ ಗೌರವ ಸಂಹಾನ. ಥ್ಯಾಂಕ್ ಯು. ನಮ್ಮ ಮನಸ್ತುಲಿದ ಭೇದ ಭಾವ ಬಿಡೋರು ಕೇವಲ ನಮ್ಮನ್ನ ಅರಮಾನಿ ಪಂಪನೇನು ನಮ್ಮ ತೋಜ್ಪಾಡು ಅವೇ ಹಬ್ಬಕ್ಕನ ಈ ಒಂಜಿ ಉತ್ಸವಗೂ ಹಬ್ಬಕ್ಕನ ಈ ಪುಟ್ಟಿನ ನೆಲಕ್ಕೆ ಅರ್ನ ಒಂಜಿ ಆಲೋಚನೆಗೆ ಸಾರ್ಥಕತೆಯನ್ನು ಒದಗಿಸವನಂಚಿನ ಆ ಬೇಲೆ ಆಪುಂಡು ಪಂಪನೇನು ಸೌಹಾರ್ದತೆಡು ಬದುಕೊಡು ಪಂಪನೇನು ಮರಿಯಂ ಮೆಹಕ್ ಮೇರ್ನ ಕವಿತೆ ಎಂಕ್ಲೆಗೆ ತೋಜ್ಪಾದ್ಕೊಂಡು ಸೊಲ್ಮೆ ಸಂದಾಯ ಮಂತಂದು ಇತ್ತೆ ಈ ಪದನು ಪನ್ರೆ ಯಾನು ವಿಜೇತು ಉಳ್ಳಾಲ್ ಮೆರಡಾಕೇನೊಂದಿಲ್ಲ ನೆಟ್ಟೆಡ್ ಇಂಜಿನಿಯರಿಂಗ್ ಕಲ್ತೊಂದಿಪ್ಪನ ಎಲ್ಯ ಪ್ರಾಯದ ಮಲ್ಲ ಸಾಧನೆದ ಹುಡುಗೆ ವಿಜೇತು ಉಳ್ಳಾಲೈತೆ ನಮ್ಮ ತುಂಬು. എന്തൊരു ഓർമ്മപ്പാട് ആണ്ട് ഹിന്ദു മുസ്ലിം ഒന്നാര് സൊസൈറ്റിയാര് പോർച്ചുഗീസ് രണ്ടരോ. എന്തൊരു ഓർമ്മപ്പാട് ആണ്ട് ഹിന്ദു മുസ്ലിം ഒന്നായിരം സൊസൈറ്റിയാര് പോർച്ചുഗീസ് രണ്ടരോ. അതേപോലെ അവനു ഉണ്ട് നങ്ക് വേണ്ട കോവാൻ മണ്ടുരോ ജാതി ഭേദമാ. ഓർമ്മപ്പാട് ആണ്ട് ഹിന്ദു മുസ്ലിം ഒന്നായിരം സൊസൈറ്റിയാർ പോർച്ചുഗീസ് രണ്ടരോ. ರಾಣಿ ನಂಗು ಆದರ್ಶ ಅದೇ ಬರಟು ನಂಗಲು ಆಡಳಿತ. ಹಬ್ಬಕ್ಕ ರಾಣಿ ನಂಗು ಆದರ್ಶ ಅದೇ ಬರಟು ನಂಗಲು ಆಡಳಿತ. ಒರ್ಮೆ ಪಾಡು ಒಲಿಯಟ್ಟು ಸುಖ ಶಾಂತಿ ಬೆಲಿಯಟ್ಟು. ಒರ್ಮೆ ಪಾಡು ಒಲಿಯಟ್ಟು ಸುಖ ಶಾಂತಿ ಬೆಲಿಯಟ್ಟು. ಎಂದರು ಒರ್ಮೆ ಪಾಡು ಆಡು ಹಿಂದೂ ಮುಸ್ಲಿಂ ಒನ್ನಾಯಿರು ಸೊಸೈಟಿಯಾರ್ ಪೋರ್ಚುಗೀಸ್ രണ്ടരോ. ಎಂದರು ಒರ್ಮಪಾಡು ಆಂಡು ಹಿಂದೂ ಮುಸ್ಲಿಂ ಒನ್ನಾಯಿರು ಸೊಸೈಟಿಯಾರ್ ಪೋರ್ಚುಗೀಸ್ രണ്ടരോ.
ಎಲ್ಲ ಧರ್ಮ ತೋರಾಯ ಉಳ್ಳಾಲ ನಂಡು ರಾಯ ಸ್ವರ್ಗತಗು ಸಮಾನ ಎಲ್ಲ ಧರ್ಮ ತೋರಾಯ ಉಳ್ಳಾಲ ನಂಡು ರಾಯ ಸ್ವರ್ಗತಗು ಸಮಾನ ನಂಗು ಎಲ್ಲರೂ ಒಟ್ಟಿಗೆ ಮಿಂಚುವ ಇದೆಯ ಬಕ್ಕದು ಕೊಡುಕೊರು ನಂಗು ಎಲ್ಲರೂ ಒಟ್ಟಿಗೆ ಮಿಂಚುವ ಇದೆಯ ಬಕ್ಕದು ಕೊಡುಕೊರು ಬೆಲೆಯ ಗೌರವ ಸನ್ಮಾನ ഒരുമപ്പാട് ആണ്ട് ഹിന്ദു മുസ്ലിം ഒന്നായിരം സുബായിട്ടിയാർ പോർച്ചുഗീസ് കണ്ടുരോ എന്നൊരു ഒരുമപ്പാട് ആണ്ട് ഹിന്ദു മുസ്ലിം ഒന്നായിരം സുബായിട്ടിയാർ പോർച്ചുഗീസ് കണ്ടുരോ അതുപോലെ അവനുണ്ട് നങ്കു വേണ്ട കോമുവാർ ഉടുരു ജാതി ഭേദ അതുപോലെ അവനുണ്ട് നങ്കു വേണ്ട കോമുവാർ ഉടുരു ജാതി ഭേദ എന്തൊരു ഒരുമപ്പാട് ആണ്ട് ഹിന്ദു മുസ്ലിം ഒന്നായിരം സൊഫൈറ്റിയാർ പോർച്ചുഗീസ് കണ്ടുരോ സൊഫൈറ്റിയാർ പോർച്ചുഗീസ് കണ്ടുരോ ಸಾಧ್ಯತೆನೇ ಎಂಕ್ಲೆಗೆ ತೋಚ್ಪಾದ ಕೊರಿಯರು ಧನ್ಯವಾದಗಳು ವಿಜೇತ ಇರೆಗೆ ನನ್ನ ದುಮ್ಮಗು ನಮ್ಮ ಎದುರು ಬರ್ಪುನ ಚಿತ್ರ ಕವಯತ್ರಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮೇರೆ ಪ್ರಾದೇಶಿಕ ಮಲಯಾಳ ಭಾಷೆಡ್ ಆರ್ನ ಕವನನು ದುಂಬುದಿಪ್ಪೇರು ಐಕ ದುಂಬುತ್ತ ಆರ್ನ ಪೊಲಬುನು ಪನ್ನೊಂದುಲ್ಲೆ ಬೆಸೆಂಟ್ ಮಹಿಳಾ ಕಾಲೇಜಿದ ನಿವೃತ್ತ ಪ್ರಾಧ್ಯಾಪಿಕೆ ಕನ್ನಡ ಮಲಯಾಳಂ ತುಳು ಇಂಗ್ಲಿಷ್ ಭಾಷೆಲಿಡ್ ಸಾಹಿತ್ಯ ರಚನೆ ಸಂಶೋಧನೆ ಭಾಷಾಂತರ ಕನ್ನಡ ಬೊಕ್ಕ ಮಲಯಾಳಂ ನಿಘಂಟುಕರ್ತೆ ಅಖಿಲ ಭಾರತ ಮಟ್ಟದ ಕಾವ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ ಕಥಾ ಪ್ರಶಸ್ತಿ ಕಲ್ಲಚ್ಚು ಪ್ರಶಸ್ತಿ ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿ ಕೇರಳ ಲೈಬ್ರರಿ ಅಸೋಸಿಯೇಷನ್ ಸನ್ಮಾನಿತೆ ಇಂಚಿನ ಮಮಲ್ನ ಪುದರ್ದ ಪುಗಾರ್ತಿದ ನಮ್ಮೊಟ್ಟಿಗೆ ಏಪಲೊಪ್ಪುನ ಪಾಕ ಕಾರ್ಯಕ್ರಮಗಳು ನೆಗತ್ತು ತೋಜಿನ ಚಿತ್ರ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅರ್ನ ಕವನದೊಟ್ಟುಗೆತ್ತೆ ನಮ್ಮದೊಂಬು. ಎಲ್ಲರಿಗೂ ನಮಸ್ಕಾರ. ಪ್ರಾದೇಶಿಕ ಮಲಯಾಳ ಎನ್ನುವಾಗ ಸಹಜವಾಗಿಯೇ ಒಂದು ಕುತೂಹಲ ಇದ್ದೇ ಇರ್ತದೆ. ಕೇರಳದಿಂದ ಗಡಿನಾಡ ಪ್ರದೇಶಕ್ಕೆ ಬಂದಂತಹ ಬಹಳಷ್ಟು ಮಲಯಾಳಿಗರು ಇಲ್ಲಿನ ಪ್ರಾದೇಶಿಕ ಸೊಗಡನ್ನು ಒಳಗೊಂಡಂತಹ ವಿಶಿಷ್ಟವಾದ ಮಲಯಾಳವನ್ನು ಆಡ್ತಾರೆ. ಶಾಲೆಯ ವಾಣಿಯ ಮೋಯ ತೀಯ ಈ ಸಮುದಾಯಕ್ಕೆ ಸೇರಿದಂತಹವರು ಆಡುವಂತಹ ಭಾಷೆ ಅದು ಪ್ರಾದೇಶಿಕ ಮಲಯಾಳ ಎನ್ನುವ ಹಿನ್ನೆಲೆಯಲ್ಲಿ ಹೊಸತಾಗಿ ನಾವೀಗ ಇದನ್ನು ಸೇರಿಸಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನನ್ನ ಕವಿತೆ ಬದುಕು ಎನ್ನುವಂತಹದ್ದು. നേരം ഉദിച്ചിവന്നു ഭൂമിയിൽ പുതിയ നിറം പടർന്നു നേരം ഉദിച്ചിവന്നു ഭൂമിയിൽ പുതിയ നിറം പടർന്നു എടന്ന് വന്നു എടുത്തേക്ക് പോയി അറിയാതെ നമ്മോ മിണ്ടാതെ നിന്നു എടന്ന് വന്നു എടുത്തേക്ക് പോയി അറിയാതെ നമ്മോ മിണ്ടാതെ നിന്നു ഇരുട്ടങ്ങ് കാട്ടിൽ ഒളിച്ചങ്ങ് പോയി വെളിച്ചം പിടിച്ച് ഉഷയിങ്ങ് വന്നു മഞ്ഞങ്ങ് കലങ്ങി കുന്നങ്ങ് തെളിഞ്ഞി ഉറങ്ങുന്ന കുഞ്ഞി കണ്ണങ്ങ് തുറന്നു നേരം ഉദിച്ചു വന്നു ഭൂമിയിൽ പുതിയ നിറം പടർന്നു വൈകുന്നേരം പാടി നിലത്തേക്ക് വീണേ പൂവങ്ങ് ചിരിച്ചോണ്ട് വിരിഞ്ഞു നിന്നു കൊണ്ടൊന്നതില്ല കൊണ്ടുപോവാനുമില്ല കൊണ്ടെന്നതില്ല കൊണ്ടുപോവാനുമില്ല ഇല്ലത്ര കാലം ചിരിച്ചിരിക്കണം ഇല്ലത്ര കാലം ചിരിച്ചിരിക്കണം നേരം ഉദിച്ചു വന്നു ഭൂമിയിൽ പുതിയ നിറം പടർന്നു അറിഞ്ഞിട്ടോ അറിയാതെ ആക്കിയ തെറ്റ് അറിഞ്ഞുണ്ട് മനസ്സിൽ നല്ലത് നൊറക്ക് അറിഞ്ഞിട്ടോ അറിയാതെ ആക്കിയ തെറ്റ് അറിഞ്ഞുണ്ട് മനസ്സിൽ നല്ലത് നൊറക്ക് പോവണ്ടതുണ്ട് നിക്കോനയില്ല പോവണ്ടതുണ്ട് നിക്കോനയില്ല പോനേ നേരത്ത്
നേരത്ത് മനസ്സങ്ങ് തെളിഞ്ഞ് പോകുന്ന നേരത്ത് മനസ്സങ്ങ് തെളിഞ്ഞ് ബന്നവിടത്തേക്ക് എല്ലാവരും പോണം ബന്നോടത്തേക്ക് എല്ലാവരും പോണം നേരം ഉദിച്ചു വന്നു ഭൂമിയിൽ പുതിയ നിറം പടർന്നു. ಧನ್ಯವಾದಗಳು. ನರಮಾನ್ಯಾಗ ಮಾತ್ರ ಎಲ್ಲೇ ಪನ್ಪುನ ಆಯತೆ ಬಹುಶಃ ಪ್ರಾಣಿ ಪಕ್ಕಿಲೆಗೆ ಆಯತೆ ದಾಯಿ ಹೆಜ್ಜಿ ಪನ್ಪುನ ನಾವು ಆಲೋಚನೆ ಮಾಡ್ತಿದ್ದಿಲ್ಲ ಅಂಚಾದಿ ಪುನಗ ನಮ್ಮ ಸ್ವಾರ್ಥದ ಬದುಕದ ಒಂಜಿ ಮೋನೆ ಅದು ಆ ಎಲ್ಲೆದ ಆಲೋಚನೆ ಮಲ್ಪುವ ಪನ್ಪುನೆ ಜ್ಞಾನಿ ಬರ್ತಿರ್ ಬಂದಿರಲಿ ಉಪಕಾರ ಮಲ್ಪರೆ ಆಯ್ಚಿಂಡಲ್ಲ ಅಪಕಾರ ಮಲ್ಪರೆ ಬಲ್ಲಿ ಪನ್ಪುನ ಒಂಜಿ ಅರ್ಥ ಎತ್ತಾಯ್ ತೀರಂಡ ಎಡ್ಡೆ ಮಲ್ಪಡು ಪನ್ಪುನ ಚಿತ್ರ ಎಡ್ಡೆ ಅರ್ಥ ತಿಂಚಿನಂತಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಆರ್ನಾಕ್ ಅವನಿಗೂ ಇತ್ತೆ ಸೊರ ಅವರೆಲ್ಲರೂ ವಿದುಷಿ ಲಾವಣ್ಯ ಸುಧಾಕರ್. നീരം ഉദിച്ചി
ಗರ್ರೆ ಪದಕ್ಕುಲು ಯಾವಂದ ಪನ್ಪನಡೆ ಮುಟ್ಟು ಪುರ್ಲುದ ಸೊರಟು ನಮ್ಮ ವಿದುಷೆ ಲಾವಣ್ಯ ಸುಧಾಕರ್ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮೇರ್ನ ಕವಿತೆನ ನಮ್ಮ ದುಂಬುದೀರ್ ಬಂದಲೆ ನಾನು ದುಂಬುದ ಕವಯಿತ್ರಿ ಶ್ರೀಮತಿ ಚೇತನಾ ನಾಯಕ್ ಮೇರೆ ಕೊಂಕಣಿ ಭಾಷೆದ ಕವನನು ನಮ್ಮ ದುಂಬುದಿಪ್ಪೇರು ಮೆರ್ನ ಪೋಲ ಪುಯಿಂಚುಂಡು ಪತ್ರಿಕೋದ್ಯಮ ಅಂಚನೆ ಸಮೂಹ ಸಂವಹನ ವಿಷಯಡು ಸ್ನಾತಕೋತ್ತರ ಪದವಿ ಪ್ರಕೃತ ಡಿಪ್ಲೊಮಾ ಕೋರ್ಸುಡು ರ್ಯಾಂಕ್ ಅಂಚನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಸ್ಟ್ರೀಟ್ ಬೊಕ್ಕ ಬೆಸೆಂಟ್ ಮಹಿಳಾ ಕಾಲೇಜು ಅತಿಥಿ ಉಪನ್ಯಾಸಕಿಯಾದ ಕೆಲಸ ಮಲ್ತಂದುಲರು ಅವತ್ತೊಂದೇ ನಮ್ಮ ಆಕಾಶವಾಣಿಡು ಕೊಂಕಣಿ ವಿಭಾಗಡು ಕ್ಯಾಶುವಲ್ ಕಂಪೇರರ್ ಆದ ಕೆಲಸ ಮಲ್ತಂದಿಪ್ಪು ನಂಚದನ್ನ ನಮ್ಮ ಪುಗಾರ್ತಿದ ನನ್ನೊರ್ತಿ ಕವಯತ್ರಿ ಏತೆ ಕೊಂಕಣಿ ಭಾಷೆದ ಕವನದೊಟ್ಟಿಗೂ ನಮ್ಮ ತಂಪು. ಎಲ್ಲರಿಗೂ ಶುಭ ಸಂಜೆ ಹಾಗೂ ನನ್ನ ವಂದನೆಗಳು. ಹಾಮು ಏಕ ಸ್ತ್ರೀ ಕಾಳ್ಕಿ ಕೂಪ ಸರ್ವೋನು ಇಂದ್ರ ಧನುಷಧೋರ್ನು ಐಲ್ಯ ಸ್ತ್ರೀ ಭಾಯ್ರಿ. ಕಾಳ್ಕಿ ಕೂಪ ಸರ್ವೋನು ಇಂದ್ರ ಧನುಷಧೋರ್ನು ಐಲ್ಯ ಸ್ತ್ರೀ ಭಾಯ್ರಿ. ಬಂಧ ಮುಕ್ತ ಜಲ್ಲೆಲೆ ಖುಷಿಂತು ಬಂಧ ಮುಕ್ತ ಜಲ್ಲೆಲೆ ಖುಷಿಂತು ಸಾಧನ ಕರತಾ ಗೆಲಿತಿ. ಭುಯೇಂತು ನೀಳ ಆಕಾಶಾಂತು ಭುಯೇಂತು ನೀಳ ಆಕಾಶಾಂತು ಬರೈತ ಗೆಲ್ಲಿ ತಿಗೆಲೆ ಸಾಮರ್ಥ್ಯಾಚೆ ಜಯಗಾತ. ಬರೈತ ಗೆಲ್ಲಿ ತಿಗೆಲೆ ಸಾಮರ್ಥ್ಯಾಚೆ ಜಯಗಾಥ. ಹಾಮ ಸಶಕ್ತ हाम सशक्त म्हणजे विश्वासाचे मंदहासाचे काण्यो खंचे बल तिका रबोचाक. हाम सशक्त म्हणजे विश्वासाचे मंदहासाचे काण्यो खंचे बल तिका रबोचाक. असमर्थ अशक्त जल्ला असमर्थ असक्त जल्ला तुझेन कस जतले म्हणू तुझेन कस जतले म्हणू हसत संगिले जना मुकार. तिने सुंदर इतिहास बरोन जल्ला तिने सुंदर इतिहास बरोन जल्ला. स्त्री एक अद्भुत शक्ती म्हणू सांगून सोडला. स्त्री एक अद्भुत शक्ती म्हणू सांगून सोडला जगाक सांगून सोडला. धन्यवाद. ಈ ಪುರುಷ ಸಮಾಜಡು ಪೊನ್ನು ತನಕ ಸಾಧ್ಯತೆ ಆಯ್ಜಿಂಡಲ ತೀರ್ಜಿಂಡಲ ಎಂಗ್ ತೀರುಣು ಪನ್ಪನೇನು ಸಾಧ್ಯತೆ ತೋಚ್ಪಾವನಂಚಿತನ ಆ ಒಂಜಿ ಪರ್ತೆ ಬುದ್ಧಿ ಪರ್ತೆ ಆಲೋಚನೆ ಐಕ ಪೂರಕವಾದ ಆಲ ಬದುಕಿನ ರೀತಿನ ಚೇತನ ನಾಯಕ ಮೇರ್ನ ಕವಿತೆ ನಮ್ಮ ದುಂಬುದಿಂಡು ಬಂದುಲೆ ನಮ್ಮ ದುಂಬುಕು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಗುರುಕಾರ್ ಡಾಕ್ಟರ್ ಮಹೇಶ್ ಜೋಶಿ ವೈದ್ಯರು ಅರಿನ ಆತ್ಮೀಯವಾದ ಕಾರ್ಯಕ್ರಮಗೂ ಎತ್ಕೊಂಡೊಂದಿಲ್ಲ ಐತು ಒಟ್ಟೊಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ ಡಾಕ್ಟರ್ ಶ್ರೀನಾಥ್ ಆರ್ಲಾ ಜೊತೆಟ್ಟುಲೇರು ರಜ್ಜುಡ ಜನಕ್ಲ ನಮ್ಮ ಕಾರ್ಯಕ್ರಮಗೂ ಆತ್ಮೀಯವಾಯಿನ ಸ್ವಾಗತವನ್ನು ಕೋರೊಂದಿಲ್ಲ.
ಐತ ಒಟ್ಟೊಟ್ಟಿಗೆ ಬಂದುಲೆ ಈ ಒಂಜಿ ಕವಿಗೋಷ್ಠಿದ ಈತ ಕವನುಲೆಗ್ ಮಕ್ಕಳಿಗೆ ಅಭ್ಯಾಸ ಮಲ್ಪರ ಪಡ್ಡ ಪ್ರಾಕ್ಟೀಸ್ ಮಲ್ಪರ ಓಲ ಪುರ್ಸೊತ್ತಿಜ್ಜಾಂಡಿ ಮಾತ ಕಲಾವಿದೆರ್ಲ ತಿಕ್ಕೊಂದಿಜ್ಜಾಂಡಿ ಆ ಸಂದರ್ಭ ಇನಿಯೇ ಇತ್ತಿನೇ ಪಂಡಿನ ಚಿತ್ರ ಬಾರಿ ಮಲ್ಲ ಸಾಧಕೇರು ಪನ್ಪನೇನು ತೋಜ್ಪಾದು ಕೊರ್ನ್ಯ ಬಹುಶಃ ಈ ಸಾಧನೆ ಖಂಡಿತ ಎಲ್ಲಿಯತ್ ಅಂಚಿನ ಸಾಧಕ ಮಾತ ಹಾಡುಗಾರರಿಗೆ ಅಂಚನೆ ಹಿನ್ನೆಲೆ ಸಂಗೀತದ ಕ್ಲೇಯ ಕೊರೊಂದುಲ್ಲೆ ಮಲ್ಲ ಅಭಿನಂದನೆಗಳು ಬಂದುಲೆ ಈತೆ ಕವಿಗೋಷ್ಠಿದ ನೆಕ್ ಲೆಸಗ್ ಸೊಲ್ಮೆ ಸಂದಾಯ ಮಲ್ಪರ ಬರೊಂದುಲ್ಲೆರು ಶ್ರೀಮತಿ ಮಾಧವಿ ಉಳ್ಳಾಲ್. ಇದೀಗ ವೇದಿಕೆಯಲ್ಲಿ ಬಹುಭಾಷಾ ಕವಿಕಾವ್ಯ ಗಾಯನದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಕುಶಲಾಕ್ಷಿ ವಿ ಕುಲಾಲ್ ಕನ್ವತೀರ್ಥ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಬಹುಭಾಷಾ ಕವನ ವಾಚನ ಮಾಡಿದ ಕವಿಯತಿಯರಾದ ವಾಣಿ ಲೋಕಯ್ಯ, ಮರಿಯಂ ಮೆಹಕ್, ಚೇತನಾ ನಾಯಕ್, ಮೀನಾಕ್ಷಿ ರಾಮಚಂದ್ರನ್, ಹಾಗೆಯೇ ಕಾವ್ಯ ಗಾಯನ ಮಾಡಿದ ವಿದೂಷಿ ಲಾವಣ್ಯ ಸುಧಾಕರ್ ಇವರಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅಲ್ಲದೆ ಅಬ್ದುಲ್ ಅಜೀಜ್ ಹಕ್ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಕಡಬ ದಿನೇಶ್ ರೈ ಮಾನ್ಯತಾ ಪತ್ರವನ್ನು ಎಲ್ಲರಿಗೂ ನೀಡಬೇಕಾಗಿ ಸಮಿತಿಯ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸಂಗೀತ ಸಹಕಾರ ಸತೀಶ್ ಸುರತ್ಕಲ್, ದೀಪಕ್ ರಾಜ್ ಉಳ್ಳಾಲ್, ಅಂಚನೆ ಗೋಪಾಲಕೃಷ್ಣ ಭಟ್. ನನ್ನ ದುಂಬುದ ಕಾರ್ಯಕ್ರಮಕ್ಕೂ ನಮ್ಮ ಈ ಕವಿಗೋಷ್ಠಿ ಕಾರ್ಯಕ್ರಮ ಎಡೆಗೆ ಮುಗಿತಲ ಒಂದುಂಡು ದುಂಬುದ ಕಾರ್ಯಕ್ರಮಕ್ಕೂ ಪಚ್ಚದಿ ಓದುಲ್ಲ.